ಏಪ್ರಿಲ್ 1ರಂದು ರಾಜ್ಯಾದ್ಯಂತ ತೆರೆ ಕಾಣುವ ಯುವರತ್ನ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಚಿತ್ರದಲ್ಲಿ ಪವರ್ ಸ್ಟಾರ್ ವಿಭಿನ್ನ 2 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದು, ಸಿನಿ ರಸಿಕರಲ್ಲಿ ಯುವರತ್ನನ ಬಗೆಗಿನ ಕುತೂಹಲ ಹಿಮ್ಮಡಿಯಾಗುವಂತೆ ಮಾಡಿದೆ. ಅದೇ ರೀತಿ ಯುವರತ್ನನನ್ನು ಅಪ್ಪಿಕೊಳ್ಳಲು ಈಗಾಗಲೇ ಚಿತ್ರಮಂದಿರಗಳು ಸಜ್ಜಾಗಿ ನಿಂತಿದೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಚಿತ್ರಮಂದಿರಗಳ ಮುಂದೆ ಕಟ್ಔಟ್ ಫ್ಲೆಕ್ಸ್ಗಳು ಈಗಾಗಲೇ ರಾರಾಜಿಸುತ್ತಿದೆ. ಈ ಮಧ್ಯೆ ಹೊಸಪೇಟೆಯಲ್ಲಿ ಯುವರತ್ನ ಚಿತ್ರಕ್ಕೆ ಸಿಕ್ಕಿರುವ ರೆಸ್ಪಾನ್ಸ್ ನೋಡಿದರೆ ಕಳೆದೋಗ್ತೀರಾ. ಅದು ಏನು ಗೊತ್ತಾ? ಉತ್ತರ ಮುಂದಿದೆ ನೋಡಿ. ಎಸ್, ಯುವರತ್ನ ಚಿತ್ರಕ್ಕೆ ಹೊಸಪೇಟೆಯಲ್ಲಿ ರೆಡ್ ಕಾರ್ಪೆಟ್ ಹಾಸಿದ್ದಾರೆ. ಇಲ್ಲಿನ 4 ಚಿತ್ರಮಂದಿರಗಳಲ್ಲಿ ಯುವರತ್ನ ಅಬ್ಬರಿಸಲಿದ್ದು, ಈ ಮೂಲಕ ಹೊಸ ದಾಖಲೆ ಬರೆದಿದೆ. ಬಾಲ, ಲಕ್ಷ್ಮಿ, ಸರಸ್ವತಿ ಮತ್ತು ಮೀರ್ ಆಲಂ ಚಿತ್ರಮಂದಿರಗಳಲ್ಲಿ ಯುವರತ್ನ ತೆರೆ ಕಾಣ್ತಿದೆ. ಈ ತನಕ ಅದ್ಯಾವ ಸಿನಿಮಾಗಳು ಕೂಡ ಹೊಸಪೇಟೆಯಲ್ಲಿ ಏಕಕಾಲಕ್ಕೆ 4 ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ 4 ಚಿತ್ರಮಂದಿರಗಳಲ್ಲಿ ಯುವರತ್ನ ತೆರೆ ಕಾಣುವ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಿಸಿದೆ. ಇನ್ನು ಈಗಾಗಲೇ ಹೊಸಪೇಟೆಯ ಗಲ್ಲಿ ಗಲ್ಲಿಯಲ್ಲೂ ಚಿತ್ರದ ಪೋಸ್ಟರ್ಗಳು, ಅದರ ಮೇಲೆ 4 ಚಿತ್ರಮಂದಿರಗಳ ಹೆಸರುಗಳು ರಾರಾಜಿಸುತ್ತಿದ್ದು, ಏಪ್ರಿಲ್ 1 ಯಾವಾಗ ಬರುತ್ತೋ ಎಂದು ಹೊಸಪೇಟೆಯ ಮಂದಿ ಕಾಯ್ತಿದ್ದಾರೆ. ಈ ಒಂದು ನಿದರ್ಶನ ಕೇವಲ ಉದಾಹರಣೆಯಷ್ಟೇ. ಇದೇ ರೀತಿ ಒಂದಿಷ್ಟು ಊರುಗಳಲ್ಲಿ ಯುವರತ್ನ ಹೊಸ ದಾಖಲೆಯನ್ನು ಬರೆದಿದೆ. ಹಾಗೆ ಕನ್ನಡ ಚಿತ್ರಗಳೇ ತೆರೆ ಕಾಣದ ಸೆಂಟರ್ನಲ್ಲೂ ಯುವರತ್ನ ಚಿತ್ರದ ಕಟೌಟ್ ಬಿದ್ದಿದೆ. ಇವೆಲ್ಲವನ್ನು ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.